ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರೋ ವಿಡಿಯೋನ ರೌಂಡ್ ಎಡ್ಜ್ ಮಾಡಿ ಹೇಗೆ ನಾವು ಸ್ಟೋರಿ ನಮ್ಮನ್ನು ಯಾರು ಟ್ಯಾಗ್ ಮಾಡಿರೋ ವಿಡಿಯೋನ ರೌಂಡ್ ಎಡ್ಜ್ ಮಾಡಿ ನಾವು ಹೇಗೆ ಸ್ಟೋರಿ ಹಾಕೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಒಂದು ಸ್ಟೆಪ್ನ ಮಿಸ್ ಮಾಡಿದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಇವಾಗ ನಾನು ನನ್ನದೇ ಆದ ಮತ್ತೊಂದು ಅಕೌಂಟಿಂದ ನನ್ನ ಈ ಯೂಟ್ಯೂಬ್ ಅಕೌಂಟ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಟ್ಯಾಗ್ ಮಾಡ್ಕೊಂಡಿದ್ದೀನಿ ಸ್ಟೋರಿಲಿ. ಅದನ್ನು ನೋಡಿ ಕಾಣಿಸ್ತಾ ಇದೆ. ಇವಾಗ ಆ್ಯಡ್ ಟು ಸ್ಟೋರಿ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇವಾಗ ನಾವು ಯಾವ ಸೈಜ್ ಅಥವಾ ಯಾವ ಪ್ಲೇಸ್ ಬೇಕು ಅದರಲ್ಲಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಇದನ್ನು ನಾವು ಯಾವ ಸೈಜ್ ಎಲ್ಲಿ ಬೇಕು ಎಷ್ಟು ಸ್ವಲ್ಪ ದೊಡ್ಡ ಮಾಡಿ ನಮ್ಗೆ ಹೆಂಗೆ ಬೇಕೋ ಹಾಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೀವು ಯಾವುದೇ ವೆಬ್ಸೈಟ್ ಓಪನ್ ಮಾಡೋದು ಬೇಡ, ಯಾವುದೇ ಸೆಟ್ಟಿಂಗ್ಸ್ ಆ್ಯಪ್ ಡೌನ್ಲೋಡ್ ಮಾಡೋದು ಯಾವುದೂ ಬೇಡ. ನಾನೊಂದು ಸಿಂಪಲ್ ಟ್ರಿಕ್ನ ಹೇಳ್ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿ. ಇಲ್ಲಿ ಕೆಳಗಡೆ ಪ್ಲಸ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಥರ ಮಧ್ಯ ಗ್ಯಾಪ್ ಇರುವಂತಹ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋಸ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ನಿಮಗೆ, ಸ್ವಲ್ಪ ವೇಟ್ ಮಾಡಿ. ಈ ಥರ ಇದನ್ನು ಸೆಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಿಮಗೆ ಸೆಟ್ ಮಾಡಿ ತೋರಿಸ್ತೀನಿ. ಇವಾಗ ಸ್ಟೋರಿನ ಹಾಕಬೇಕು. ಇವಾಗ ನಿಮಗೆ ವಿತ್ ರಿಸಲ್ಟ್ ತೋರಿಸ್ತೀನಿ ನೋಡಿ. ಪೋಸ್ಟ್ ಆಗ್ತಾ ಇದೆ ವಿಡಿಯೋ, ವೇಟ್ ಮಾಡಿ. ಬ್ಯಾಕ್ ಹೋದರೆ ಇವಾಗ ನನ್ನ ಸ್ಟೋರಿನ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡಿ, ಪೋಸ್ಟ್ ಆಗ್ತಾ ಇದೆ. ಈಗ ನಿಮಗೆ ಈ ಥರ ಫೋಟೋಸ್ಗಳು ಬೇಕಾದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅಥವಾ ಲಿಂಕ್ ಎಲ್ಲಾದರೂ ಎಕ್ಸ್ಪೈರ್ ಆಗಿದ್ದರೂ ಕಮೆಂಟ್ ಮಾಡಿ. ನಾನು ನಿಮಗೆ ಲಿಂಕ್ನ ರೀಕರೆಕ್ಟ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ಇವಾಗ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.